ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ವೆಜ್ ಕುರ್ಮಾ. ಅದಕ್ಕೆ ಬೇಕಾಗೋದು ಐಟಮ್ಸ್ ಏನೇನಂತ ನೋಡ್ಕೊಂಬರೋಣ. ಫಸ್ಟ್ ಒನ್ ಮೇನ್ ಹೂಕೋಸು. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ತೆಗೆದಿಟ್ಟಿದ್ದೀನಿ. ಯಾಕಂದರೆ ಅದರಲ್ಲಿ ಹುಳ ಇರುತ್ತಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು. ಈಗೇನು ಸಿಕ್ಕಿಲ್ಲ ನನಗೆ ಹುಳಗಳು, ಆದರೂ ನಮ್ಮ ಸೇಫ್ಟಿಗೆ ನಾವು ಮೊದಲೇ ಒಂದು 5 ಮಿನಿಟ್ಸ್ ಬಿಸಿನೀರಲ್ಲಿ ಇದನ್ನು ಕುದಿಸ್ಕೊಳ್ಳೋದ್ರಿಂದ ಒಳ್ಳೆಯದು. ಆಮೇಲೆ ಕಡಲೆಕಾಳು, ಆಲೂಗಡ್ಡೆ, ಬದನೆಕಾಯಿ. ನಿಮಗೆ ಬೇಕಾದರೆ ಇನ್ನೂ ಬಟಾಣಿ, ಬೀನ್ಸ್, ಕ್ಯಾರೆಟ್ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನನ್ನ ಹತ್ರ ಇರೋ ಐಟಮ್ಸ್ ಎಲ್ಲ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕೊಬ್ಬರಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, 2 ಟೊಮೊಟೊ, 3 ಚಿಲ್ಲಿ, 1 ಆನಿಯನ್. ಇದು ಸ್ಪೈಸಸ್ ಅಂತೂ ಬೇಕೇ ಬೇಕು ಅಡುಗೆಗೆ. ಸ್ಪೈಸಸ್ ಇಲ್ಲಾಂದರೆ ಅಡುಗೆಗೆ ರುಚಿನೇ ಇರೋದಿಲ್ಲ. ಸೊ ಇದನ್ನು ಕೆಂಪಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮತ್ತೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಓಕೆ. ಈ ಸೌತೆಕಾಯಿ ಮತ್ತೆ ಇದು ಎದಕ್ಕೂ ಇಲ್ಲ. ಇದು ನನ್ನ ಮಗ ಹೊರಗೆ ತೆಗೆದಿಟ್ಟಿದ್ದಾನೆ. ಅವನಿಗೆ ಬೇಕು ತಿನ್ನೋಕ್ಕೆ ಅಂತ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಹೊತ್ತು ಹೊರಗೆ ಇಡಬೇಕು. ಹಾಗೆ ಡೈರೆಕ್ಟ್ ತಿನ್ನೋದ್ರಿಂದ ಭಾಳ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಏನೇ ಆಗಲಿ, ಒಂದು ಫ್ರೂಟ್ಸ್, ಒಂದು ವೆಜಿಟೇಬಲ್ಸ್ ಒಂದು 5 ಮಿನಿಟ್ಸ್ ನೀವು ಫ್ರಿಜ್ಜಿಂದ ಆಚೆ ತೆಗೆದಿಟ್ಟು ಅದ್ರ ಕೂಲೆಲ್ಲ ಕಮ್ಮಿ ಆದಮೇಲೆ ನೀವು ಅದನ್ನು ತಿನ್ನಿ. ಓಕೆ. ಈ ಥರ ಸೌತೆಕಾಯಿ ಹೀಗೆ ಕಟ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಚೂರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರನ ಸ್ಪ್ರೆಡ್ ಮಾಡಿದರೆ ಮುಗೀತು. ತುಂಬ ಟೇಸ್ಟಿಯಾಗಿರುತ್ತೆ. ಅವನು ಸ್ವಲ್ಪ ತಿನ್ನೋ ಕೊಟ್ಟರೆ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾನೆ. ಅದಕ್ಕೆ ಒಂದು 5 ನಿಮಿಷದಲ್ಲಿ ನಾವು ಮತ್ತೆ ರಿಟರ್ನ್ ಬರೋಣ ಅಡುಗೆ ಮಾಡೋಕ್ಕೆ. ಓಕೆ. ಬಾಣಲಿ ಬಿಸಿಯಾಗಿದೆ. ಫಸ್ಟಿಗೆ ನಾವು ಸ್ಪೈಸಸ್ನ ಹಾಕೋಣ. ಆಯಿಲೆಲ್ಲ ಸ್ಪೈಸಸ್ ಹಾಕೋಣ ಫಸ್ಟು. ನೆಕ್ಸ್ಟು ಕೊಬ್ಬರಿ ಹಾಕೋಣ. ಈಗ 1 ಸ್ಪೂನ್ ಆಯಿಲ್ ಹಾಕೋಣ. ಈ ಎಣ್ಣೆ ಹಾಕದೆ ಫಸ್ಟಿಗೆ ಫ್ರೈ ಮಾಡ್ತೀವಲ್ವ, ಆಗ ಬರೋ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಈಗ 3 ಗ್ರೀನ್ ಚಿಲ್ಲಿ ಹಾಕ್ತೀನಿ. ಆನಿಯನ್ ನಾನು ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡಿದ್ದೀನಿ, ಯಾಕಂದರೆ ಮೆತ್ತಿಗೆ ಹಾಕ್ತೀವಲ್ವ. ಎಷ್ಟು ಚೆನ್ನಾಗಿ ಸ್ಮೆಲ್ ಬಿಡ್ತಿದೆ ಫ್ರೆಂಡ್ಸ್. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಮ್ ಉರಿಯಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ಕೆಂಪಗಾಗಿದೆ, ಈರುಳ್ಳಿ ಎಲ್ಲ ಬಾಡಿದೆ. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಈ ಥರ ಆದ ತಕ್ಷಣ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟು ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್, ಈಗ ನಾನು ಇದನ್ನು ಗ್ರೈಂಡರ್ಗೆ ಹಾಕ್ಕೊತಿದ್ದೀನಿ. ಇದರಲ್ಲೇ ನಾವು ಸ್ವಲ್ಪ ಉಪ್ಪು ಖಾರನ ಹಾಕ್ಬಿಡೋಣ. ಆಮೇಲೆ ರುಚಿ ನೋಡಿ ಇನ್ನೊಂದು ಚೂರು ಹಾಕೋಣ. 1 ಸ್ಪೂನ್ ಖಾರ ಹಾಕ್ಕೊತಿದ್ದೀನಿ. ಆಮೇಲೆ ಲಾಸ್ಟ್ ಮತ್ತೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಳೋಣ ಬೇಕಾದರೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಪೇಸ್ಟ್ ಬಂದಿದೆ. ಇಷ್ಟಿದ್ರೆ ಸಾಕು. ಇಷ್ಟು ತಿಕ್ನೆಸ್ ಇರಲಿ.
ನೆಕ್ಸ್ಟ್ ನಾವು ಒಗ್ಗರಣೆಗಂತ ಚಿಟ್ಟಾಣಿ ಅದೊಂದು ಈರುಳ್ಳಿ, ಒಂದು ಪುಟಾಣಿ ಟೊಮೊಟೊ 2 ತೊಗೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕ್ಬಿಡೋಣ. ಇಲ್ಲಿ ಗ್ಯಾಸ್ ಹಚ್ಚಿದ್ದೀನಿ ನಾನು. ಈಗ ಆಯಿಲ್ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಸಾಕು. ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದೆ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಬಿಡೋಣ. ನಾನು ಸ್ವಲ್ಪ ಇಂಗು ಹಾಕ್ಕೊತಿದ್ದೀನಿ. ಈಗ ಈರುಳ್ಳಿನ ಹಾಕ್ಕೊಳ್ಳೋಣ. ಇವತ್ತು ಭಾಳ ಬಿಸಿಲು ಬಂದುಬಿಟ್ಟಿದೆ ಕಂಡ್ರೆ. ಬಿಸಿಲು ನೋಡಿ ಭಾಳ ದಿನ ಆಗಿತ್ತು. ನೋಡ್ತೀರಾ ನೀವೊಂದು ಟೈಮು ನೋಡಿ, ಭಾಳ ಬಿಸಿಲು ಬಂದಿದೆ ಇವತ್ತು. ಬಿಸಿಲು ನೋಡಿ ಭಾಳ ದಿನವೇ ಆಯ್ತಪ್ಪ ಅನಿಸ್ತಿದೆ. ಈಗ ಟೊಮೆಟೊ ಹಾಕ್ಕೊಂಬಿಡೋಣ. ಈಗ ಮಸಾಲ ಹಾಕ್ಕೊಂಬಿಡೋಣ. ಫಸ್ಟ್ ಮಸಾಲ ಹಾಕೋದ್ರಿಂದ ಅದು ಚೆನ್ನಾಗಿ ಕುದಿಯಬೇಕು. ಅದು ಕುದ್ದು ಅದರೊಳಗಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ನಾವು ಈ ತರಕಾರಿನ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಲ್ವಾ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಇದರೊಳಗಿರೋ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದು ಚೆನ್ನಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ತರಕಾರಿನ ಹಾಕೋಣ. ಇದು ಕುದೀತಾ ಇದೆ. ಸ್ವಲ್ಪ ಗರಂ ಮಸಾಲೆ ಹಾಕೋಣ. ಮತ್ತು ಯಾವುದು ಮಸಾಲೆ ಬೇಕಾಗಿಲ್ಲ ಇದಕ್ಕೆ. ನಾವು ಸ್ಪೈಸಸ್ ಹಾಕಿರೋದ್ರಿಂದ ಅದರ ಫ್ಲೇವರೇ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಗರಂ ಮಸಾಲ ಒಂದು ಆ್ಯಡ್ ಮಾಡಿ ಸಾಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಮೇಲ್ಗಡೆ ಎಲ್ಲ ಎಣ್ಣೆ ಬರ್ತಾ ಇದೆ. ಈ ಥರ ಬರುವಾಗ ನಾವು ತರಕಾರಿನ ಹಾಕ್ಬಿಡೋಣ. ಫಸ್ಟ್ ಕಡಲೆಕಾಳು ಹಾಕ್ಬಿಡೋಣ. ನೆಕ್ಸ್ಟ್ ಪೊಟ್ಯಾಟೊ, ನೆಕ್ಸ್ಟು ಹೂಕೋಸು ಹಾಕ್ಬಿಡೋಣ. ಲಾಸ್ಟ್ ಒನ್ ಬದನೆಕಾಯಿ. ನೀವು ಇನ್ನೂ ಬೇರೆ ಬೇರೆ ತರಕಾರಿನ ಹಾಕ್ಕೋಬೋದು. ಓಕೆ, ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಾಯಿತು.
ಒಂದೆರಡು ನಿಮಿಷ ಹಾಗೆ ಕುದಿಯಲಿಕ್ಕೆ ಬಿಡೋಣ. ಆಮೇಲೆ ನೀರು ಹಾಕೋಣ. ನೀರು ಬದಲು ನಾವು ಹುಣಸೆಹಣ್ಣ ನೆನೆಸಿಟ್ಟು ಅದ್ರ ನೀರನ್ನ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ನಾನೀಗ ಸದ್ಯಕ್ಕೆ ನೀರಷ್ಟೇ ಹಾಕ್ತಿದ್ದೀನಿ. ನಿಮಗೆ ಬೇಕಂದರೆ ಹುಣಸೆಹಣ್ಣನ್ನು ಹಾಕ್ಕೋಬೋದು. ಈ ಮಿಕ್ಸಿ ಒಳಗೆ ಸ್ವಲ್ಪ ಮಸಾಲ ಇರುತ್ತಲ್ವ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಗೆ ಆ ಜಾರ್ ಒಳಗಿಂದೆಲ್ಲ ಹಾಕ್ಬಿಡೋಣ. ಓಕೆ, ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಥರ ಬೇಕಂದರೆ ತಿಕ್ಕಾಗಿ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ನೀರು ಥರ ಮಾಡಿದರೆ ರೈಸ್ಗೂ ಬರುತ್ತೆ. ಇದು ಚಪಾತಿ, ರೋಟಿ, ರೈಸ್, ಪೂರಿಗೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾವೀಗ ಇದನ್ನು ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡೋಣ. ನೋಡೋಣ ಫ್ರೆಂಡ್ಸ್, ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಆಯಿತು. ಓಪನ್ ಮಾಡಿ ನೋಡೋಣ ಹೇಗೆ ಕುದೀತಾ ಇದೆ ಅಂತ. ಕುದೀತಾ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇನ್ನೂ ಒಂದೆರಡು ನಿಮಿಷ ಬೇಕು ಅನಿಸುತ್ತೆ. ಯಾಕೆಂದರೆ ಇದರಲ್ಲಿ ಪೊಟ್ಯಾಟೊ ಇದೆ. ಬ್ರಿಂಜಾಲ್ ಪೊಟ್ಯಾಟೊ ಬೇಗ ಬೇಯೋದಿಲ್ಲ. ಅಷ್ಟೇ, ಅದೇ ಕುದ್ದಿಲ್ಲ. ಇನ್ನೊಂದೆರಡು ನಿಮಿಷ. ಇದರೊಳಗಿನ ನೀರು ಸ್ವಲ್ಪ ಕಮ್ಮಿ ಆಗಲಿ. ನಾನು ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಲಿ. ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ. ಓಕೆ ಫ್ರೆಂಡ್ಸ್, ಈಗ ಪ್ಲೇಟ್ ತೆಗೆದು ನೋಡ್ಬಿಡೋಣ ಹೀಗಾಗಿದೆ ನಮ್ಮ ವೆಜಿಟೇಬಲ್ ಕುರ್ಮಾ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೋಡಿ. ಇಷ್ಟಿದ್ರೆ ಸಾಕು. ಓಕೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ನನ್ನ ಮಗ ಹೊರಗಡೆ ಇರೋನು ಹುಳ ಬಂದು ಕೇಳ್ತಿದ್ದಾನೆ, ಮಮ್ಮಿ ಏನದು ಸ್ಮೆಲ್ಲು ಅಂತ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ, ಏನು ಮಾಡ್ತಿದ್ಯಾ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಗೋಬಿ ಅಂದರೆ ಇಷ್ಟ ಅಲ್ವಾ? ಇದರೊಳಗೆ ಗೋಬಿ ಹಾಕಿರೋದ್ರಿಂದ, ಗೋಬಿ ಫ್ಲೇವರ್ ಇರೋದ್ರಿಂದ ಈಸಿಯಾಗಿ ಮಕ್ಕಳಿಗೆ ತಿನ್ನಿಸ್ಬೋದು ನಾವು. ಓಕೆ ಫ್ರೆಂಡ್ಸ್, ಆಯಿತು. ಇಷ್ಟೇ ಮಾಡಿ ರುಚಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ರುಚಿ ಮಾಡಿ ನೋಡಾಯಿತು, ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ನಿಮಗೆ ಚೆನ್ನಾಗಿ ಟೇಸ್ಟ್ ಆದರೆ ಮತ್ತೆ ಮತ್ತೆ ಮಾಡಿದ್ದೀನಿ. ಓಕೆನಾ? ಆ್ಯಂಡ್ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ನೋಡಿ ಈ ರುಚಿಯಾದ ಅಡುಗೆನ ಮಾಡಿ ಒಂದು ಸತಿ ಟೇಸ್ಟ್ ಮಾಡಬೇಕಲ್ವಾ? ಓಕೆ, ಮತ್ತೆ ಸಿಗೋಣ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ ನಿಮ್ಗೆ ಪದೇ ಪದೇ ಬರ್ತಾ ಇರುತ್ತೆ. ನಾನು ಡೈಲಿ ಒಂದೊಂದು ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತಾಯಿರ್ತೀನಿ. ಓಕೆ, ಮತ್ತೆ ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.